ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಮಾ ಸಾಬ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪಬ್ಲಿಕ್ಗೆ ಫನ್ನಿಯಾಗಿ ಕೆಲವೊಂದು ಕ್ವಶನ್ಸ್ ಅನ್ನ ಕೇಳ್ತೇನೆ. ಸೊ ಅವ್ರು ಯಾವ ತರ ಆನ್ಸರ್ ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ಈಗಲೇ ಹೇಳಿದಾನೆ, ಎಕ್ಸೆಪ್ಟೆಡ್ ಅಲ್ಲ? ಓಕೆ, ನಿಮ್ಗೆಲ್ರಿಗೊಮ್ಮೆ ಗೂಗಲ್ ಹಿಸ್ಟ್ರಿ ತೋರಿಸ್ಬೋದಾ? ಡಿಲೀಟ್ ಮಾಡ್ತಾ ಇದ್ದಾರೆ. ನೀವು ಜನರಲ್ ನಾಲೆಜ್ ಅಲ್ಲಿ ಎಷ್ಟು ಬ್ರಿಲಿಯಂಟ್ ಆಗಿದ್ದೀರಿ? ಅಂದ್ರೆ ಹೀಗೆ ಬರ್ತದೆ ಕೋಲ್ಗೇಟ್, ಹಾಗೆ ಬರ್ತದೆ ಅಂದ್ರೆ ಹೀಗೆ ಬರ್ತದೆ ಕೋಲ್ಗೇಟ್, ಹಾಗೆ ಬರ್ತದೆ. ಸಿಂಪಲ್ ಕ್ವೆಶ್ಚನ್. ನೀವೀಗ ಪುರಾತನ ಈ ತರ ಲೈಕ್ ಏನಾದ್ರು ಓಕೆ, ಪುಷ್ಪಕ ವಿಮಾನ ಅಲ್ವಾ? ಓಕೆ, ಥ್ಯಾಂಕ್ ಯು, ನೈಸ್ ಪಾರ್ಟಿಸಿಪೇಟಿಂಗ್. ಹಾಯ್, ನಿಮ್ಮ ಹೆಸರು? ರೋಹಿತ್ ಕೌಶಿಕ್. ಓಕೆ, ಸೊ ಫನ್ನಿ ಕ್ವೆಶ್ಚನ್ ರೌಂಡ್ ರೆಡಿ ಇದ್ದೀರಾ? ಕೇಳ್ಬೋದಲ್ಲ? ಸೊ ಸಿಂಪಲ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತೇನೆ ನಿಮ್ಮ ಲೈಫ್ ಬಗ್ಗೆ. ಓಕೆ, ಅಪ್ಕಮಿಂಗ್. ನಿಮ್ಗೆ ವಿಲೇಜ್ ಗರ್ಲ್ ಇಷ್ಟನಾ ಅಥವಾ ಸಿಟಿ ಹುಡುಗಿ ಇಷ್ಟನಾ? ನಿಮ್ಮ ಪಾರ್ಟ್ನರ್ ಆಗಿ ಬರೋಳು ಲೈಕ್ ವಿಲೇಜ್ ಗರ್ಲ್ ಆಗಿರ್ಬೇಕಾ ಅಥವಾ ಸಿಟಿ ಗರ್ಲ್ ಆಗಿರ್ಬೇಕಾ? ವಿಲೇಜ್ ಗರ್ಲ್. ವೆರಿ ಡಿಫಿಕಲ್ಟ್ ಕ್ವಶನ್ ಅಲ್ಲ ಇದು? ವೆರಿ ಡಿಫಿಕಲ್ಟ್ ಕ್ವಶನ್. ಇನ್ ಕೇಸ್ ವಿಲೇಜ್ ಆದ್ರೆ ನಿಮ್ಮ ಒಪಿನಿಯನ್ ಏನು? ನಾನು ಸಹ ವಿಲೇಜ್ ಬಾಯ್. ವಿಲೇಜ್ ಬಾಯ್. ಸೊ ನಿಮ್ಗೆ ವಿಲೇಜ್ ಗರ್ಲ್ ಇಷ್ಟ? ನಂಗೆ ಎರಡು ಸಹ ಇಷ್ಟ. ಇನ್ ಕೇಸ್ ಸಿಟಿ ಗರ್ಲ್ ಇದ್ದು ತುಂಬಾ ಬಿಂದಾಸ್ ಪಾರ್ಟಿ ಆದ್ರೆ? ನಾನು ಸಹ ಬಿಂದಾಸ್ ಟೈಪ್. ನೀವು ಸಹ ಬಿಂದಾಸ್. ಓಕೆ ಓಕೆ, ಸೊ ನಿಮ್ಗೆ ವಿಲೇಜ್ ಗರ್ಲ್ ಇಷ್ಟನಾ? ಯಾಕಂದ್ರೆ ಅವರು ತುಂಬಾ ಹೊಂದಿಕೊಂಡು ಹೋಗ್ತಾರೆ ಹೊಂದಿಕೊಂಡು ಹೋಗ್ತಾರೆ, ಹಾಗೆ ಬೇರೆ ಬಾಯ್ಸ್ ಒಟ್ಟಿಗೆಲ್ಲ ಸುತ್ತಾಡಿರೋದಿಲ್ಲ. ಸಿಟಿ ಗರ್ಲ್ ಆದ್ರೆ? ಸಿಟಿ ಗರ್ಲ್ ಅಂದ್ರೆ ಪಬ್ ಪಾರ್ಕ್ ಹಾಗೆಲ್ಲ ಸುತ್ತಿಕೊಂಡಿರ್ತಾರೆ. ನೀವು ಹೋಗುದಿಲ್ವಾ ಪಬ್ ಪಾರ್ಟಿಗೆಲ್ಲ? ಇಲ್ಲ ಇಲ್ಲ. ಓಕೆ, ಗುಡ್. ಸೊ ನೆಕ್ಸ್ಟ್, ವೆರಿ ಗುಡ್. ಸೊ ನೆಕ್ಸ್ಟ್ ಒಂದು ಕ್ವಶನ್, ಇದು ಲೈಫ್ ಬಗ್ಗೆ ಅಲ್ಲ, ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೇನೆ. ಇಡೀ ದೇಶದಲ್ಲಿ ಹೆಚ್ಚು ಯುವಕ ಯುವತಿಯರು ಇರುವ ಗ್ರಾಮ ಯಾವುದು? ಗ್ರಾಮ. ಅತಿ ಹೆಚ್ಚು ಯುವಕ ಯುವತಿಯರಿರುವ ಗ್ರಾಮ ಯಾವುದು? ಮುಂಬೈಯಲ್ಲಿ. ಇಂಡಿಯಾ. ಗ್ರಾಮ ಮುಂಬೈ. ಗೆಸ್. ನಿಮ್ಮ ಫ್ರೆಂಡ್ಸ್ ಹತ್ರ ಸುಮ್ಮನೆ ಕೇಳು, ಅದಾದ್ಮೇಲೆ ನಾನು ನಿಮ್ಗೆ ಆನ್ಸರ್ ಹೇಳ್ತೇನೆ. ಈಗ ಹೇಳಿದ್ರೆ ಅವರು ಹೇಳುದಿಲ್ಲ ಅಲ್ಲ, ಪಾಸ್ ಮಾಡುವ. ಸೊ ಅದಕ್ಕೆ ಇನ್ನೊಂದು ಕ್ವಶನ್ ಹೇಳ್ತೇನೆ. ನಿಮ್ಗೆ ಡೇರ್ ಇದೆಯಾ? ಪಕ್ಕ ಡೇರ್ ಇದೆ. ನಿಮ್ಮ ಮೊಬೈಲ್ ತೋರಿಸಿ, ತೆಗಿರಿ. ಡೇರ್ ಇದೆಯಲ್ಲ? ಡೇರ್ ಇದೆಯಾ? ಡೇರ್ ಇಲ್ಲ. ನಿಮ್ಮ ಮೊಬೈಲ್ ತೆಗಿರಿ. ಇವರಿಗೆ ಡೇರ್ ಇದೆಯಾ ಅಂತೆ. ಗೂಗಲ್ ಓಪನ್ ಮಾಡಿ, ಗೂಗಲ್ ಹಿಸ್ಟ್ರಿ ತೋರಿಸಿ. ಇವರಿಗೆ ಡೇರ್ ಇಲ್ಲ. ಎಸ್, ವೆರಿ ಗುಡ್ ಬಾಯ್. ನೀವು ಲವ್ ಮ್ಯಾರೇಜ್ ಸಪೋರ್ಟ್ ಮಾಡ್ತೀರಾ, ಅರೇಂಜ್ ಮ್ಯಾರೇಜ್ ಸಪೋರ್ಟ್ ಮಾಡ್ತೀರಾ? ಲವ್ ಮ್ಯಾರೇಜ್. ಲವ್ ಆದ್ರೂ ವಿಲೇಜ್ ಗರ್ಲ್ ಆಗ್ಬೇಕು ಅಂತ ನಿಮ್ ಇಷ್ಟವಾ? ವಿಲೇಜ್ ಗರ್ಲ್. ಸಿಕ್ಕಿದಾರೆ ಯಾರಾದ್ರೂ ವಿಲೇಜ್ ಗರ್ಲ್? ಇಲ್ಲ, ಹುಡುಕ್ತಾ ಇದ್ದೀರಿ ವಿಲೇಜ್ ಗರ್ಲ್? ಈಗಲ್ಲ, ಈಗ ಸ್ಟಡೀಸ್. ಓಕೆ, ನೆಕ್ಸ್ಟ್. ನಿಮ್ಗೆ ನಾನೆಂತ ಹೇಳಬೇಕು, ಯಾವುದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಇಷ್ಟ ಹೇಗಿದ್ರು? ಓಕೆ, ಗುಡ್ ಗುಡ್. ಹಾಯ್. ಹಾಯ್, ನಿಮ್ಮ ಹೆಸರು? ರಕ್ಷಿತಾ. ಹರ್ಷಿತಾ. ತೇಜಸ್. ರಕ್ಷಿತಾ, ಹರ್ಷಿತಾ ಫ್ರೆಂಡ್ಸಾ? ನೈಸ್ ನೇಮ್. ಒಂದು ಕ್ವೆಶ್ಚನ್ ನಾನು ಕೇಳ್ತೇನೆ. ಭಾರತದ ಪ್ರೆಸಿಡೆಂಟ್ ಯಾರು? ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಏರಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾಚಿಕೆಟ್ಟರೆ ಬತ್ತಿನ ಈಜಿನಿಗ್ಲೇ ಗೊತ್ತುಂಡು. ಥಿಂಕ್ ಮಲ್ ಪ್ಲಾನ್ ಸರ್. ಪ್ರೆಸಿಡೆಂಟ್ ಪಂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರೆಕ್ಟ್. ಸೊ ನಿಮ್ಮ ಪ್ರಕಾರ ನಿಮ್ಮ ಎದುರಿಗೆ ಒಂದು ಚೆನ್ನಾಗಿರೋ ಹುಡುಗಿ ಹೋದ್ರೆ, ಪಾಸ್ ಆದ್ರೆ, ನಿಮ್ಮ ಎಕ್ಸ್ಪ್ರೆಷನ್ ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಒಟ್ಟಿಗೆ ಇರುವಾಗ ಏನಂತ, ಲೈಕ್ ಯಾವ ತರ ಇರುತ್ತೆ ನಿಮ್ಮ ಎಕ್ಸ್ಪ್ರೆಷನ್? ನಾವು ಸಡನ್ ಆಗಿ ಅವರನ್ನು ನೋಡಿ ಹೋಗ್ತೇವೆ. ನೋಡಿ ಹೋಗ್ತದೆ? ಹೌದಾ? ಓ, ಬೇರೆ ಹುಡುಗಿರನ್ನ ನೋಡ್ತಾ ಇದ್ದಾರೆ ಅಂತ. ಓಕೆ, ನಮ್ಮ ಕ್ಲಾಸ್ಮೇಟ್ಸ್ ಬೇರೆ ಒಂದು ಕ್ರಶ್ ಆಯ್ತು ಅಂತ ಅನ್ಕೊಳ್ತಾರೆ. ಅವನಿಗೆ ಕಷ್ಟ ಆಗುದಿಲ್ಲ, ಅವನ ಹತ್ತಿರವರಿಗೆ ಕಷ್ಟ ಆಗ್ತದೆ. ಅವನ ಹತ್ತಿರವರಿಗೆ ಕಷ್ಟ ಆಗ್ತದೆ. ಹೌದಾ? ಓ, ಹತ್ತಿರದವ್ರು ಏನಂತ ಕಮೆಂಟ್ ಮಾಡ್ತಾರೆ ಹೇಳಲ್ವಾ? ಆಫ್ ಕೋರ್ಸ್ ಹೇಳ್ತೀರಿ. ಸೊ ಅದೇ ನಿಮ್ಮ ಕ್ಲಾಸ್ ನ ಗರ್ಲ್ಸ್ ನ ಬಗ್ಗೆ ನಿಮ್ಗೆ ಏನ್ ಒಪಿನಿಯನ್? ಕ್ಲಾಸ್ ನಲ್ಲಿ ಅಂತ ಗರ್ಲ್ಸ್ ಇಲ್ಲ ಅಲ್ಲ. ನಿಮ್ಮ
ಪ್ರಕಾರ ನೀವು ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತಿರುವಾಗ ಒಂದು ಬ್ಯೂಟಿಫುಲ್ ಹ್ಯಾಂಡ್ಸಮ್ ಒಂದು ಹುಡುಗ ಪಾಸ್ ಆಗುವಾಗ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಒಂದು ಒಪಿನಿಯನ್ ಲೈಕ್ ನೀವು ಫ್ರೆಂಡ್ಸ್ ಹತ್ರ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ಆಕ್ಚುಲಿ ನಾವು ಇಬ್ಬರು ಒಟ್ಟಿಗೆ ಅವನು ಒಬ್ಬನನ್ನೇ ನೋಡಿದ್ರೆ ಮತ್ತೆ ಸೀದಾ ಹೋಗ್ತೇವೆ, ಎಂತ ಸಹ ಮಾತಾಡುದಿಲ್ಲ. ಒಬ್ಬಳೆ ನೋಡಿದ್ರೆ ಮತ್ತೆ ಅವನ ಬಗ್ಗೆ ಮಾತಾಡಿಕೊಂಡು ಒಬ್ರೇ ನೋಡಿದ್ರೆ ಓಕೆ ಹಾ ನಿನ್ನೆ ಒಂದು ಹುಡುಗನ ನೋಡಿದೆ ಚೆನ್ನಾಗಿದ್ದ ಲೈಕ್ ದಾಟ್ ಅಲ್ಲ. ಓಕೆ, ಸೊ ನಿಮ್ ಪ್ರಕಾರ ಲವ್ ಮ್ಯಾರೇಜ್ ಬೆಟರ್ ಅರೇಂಜ್ ಮ್ಯಾರೇಜ್ ಬೆಟರ್? ಆಕ್ಚುಲಿ ನನ್ನ ಪ್ರಕಾರ ಮ್ಯಾರೇಜ್ ಅನ್ನೋದು ಕಾನ್ಸೆಪ್ಟೇ ಬೆಟರ್ ಅಲ್ಲ. ಸೊ ನಂಗೆ ಗೊತ್ತಿಲ್ಲ ಅವಳ ಹತ್ರ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ? ನಿಮ್ಗೆ ಇದೆ ಪಕ್ಕ ಇದು. ಓಕೆ, ನಿಮ್ಮ ಪ್ರಕಾರ ನಿಮ್ಗೆ ವಿಲೇಜ್ ಬಾಯ್ ಇಷ್ಟನಾ ಅಥವಾ ಸಿಟಿ ಬಾಯ್ ಇಷ್ಟನಾ? ಓಕೆ, ನನ್ನ ಪ್ರಕಾರ ವಿಲೇಜ್ ಬಾಯ್ ಸಿಟಿ ಬಾಯ್ ಅನ್ನೋದಕ್ಕಿಂತ ಸೊ ಈ ಪ್ರೋಗ್ರಾಮ್ ಅಂತ ಹೇಳ್ತಾ ಇಲ್ಲ, ಸೊ ಅಗ್ರಿಕಲ್ಚರ್ ಬೇಸ್ ಆಗಿರುವ ಬಾಯ್ಸ್ ಇಷ್ಟ ಆಗ್ತಾರೆ. ಬಿಕಾಸ್ ಅವರು ಬೇರೆ ಗರ್ಲ್ಸ್ ಜಾಸ್ತಿ ಥಿಂಕ್ ಮಾಡಲ್ಲ. ನಿಮ್ಮ ಪ್ರಕಾರ ಥಿಂಕ್ ಮಾಡಲ್. ಓಕೆ ಓಕೆ, ಬನ್ನಿ ನೀವು ಹೇಳಿ. ನಿಮ್ಮ ಪ್ರಕಾರ ನಿಮ್ಗೆ ಹುಡುಗಿ ನೆಕ್ಸ್ಟ್ ಅಪ್ಕಮಿಂಗ್ ಗರ್ಲ್ ಮ್ಯಾರೇಜ್ ಆಗೋ ಹುಡುಗಿ ವಿಲೇಜ್ ಗರ್ಲ್ ಇಷ್ಟನಾ ಅಥವಾ ಸಿಟಿ ಹುಡುಗಿ ಇಷ್ಟನಾ? ಅವನಿಗೆ ಯಾವ್ದಾದ್ರು ಬರ್ತದೆ ಹುಡುಗಿ ಅಂದ್ರೆ ಅವನಿಗೆ ಯಾವ್ದಾದ್ರು ಬರ್ತದೆ ಹುಡುಗಿ ಅಂದ್ರೆ ಅಂದ್ರೆ ಯಾವ ಹುಡುಗಿ ಆದ್ರೂ ಪರವಾಗಿಲ್ಲ, ಒಂದು ಸಂಸ್ಕಾರಯುತ ಹುಡುಗಿ ಇದ್ರೆ ಸಾಕು. ಸಿಟಿ ಆದ್ರೂ ಪರವಾಗಿಲ್ಲ, ಸಿಟಿ ಹುಡುಗಿ ಕೂಡ ಲೈಕ್ ಪಬ್ ಪಾರ್ಟಿ ಅಂತೆಲ್ಲ ಹೋಗಿರ್ಬಾರ್ದು, ಲೈಕ್ ಡೀಸೆಂಟ್ ಆಗಿರ್ಬೇಕು. ನಿಮ್ಮ ಮಾತನ್ನ ಕೇಳ್ಬೇಕು. ನಮಗೆ ಗೊತ್ತಾಗುದಿಲ್ಲ ಅಲ್ಲ, ಮೊದಲು ನಮಗೆ ಪರಿಚಯ ಇದ್ರೆ ಆದ್ರೂ ಓಕೆ. ಹಾಗೆ ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಬೆಟರ್? ಲವ್ ಮಾಡಿ ಮತ್ತೆ ಅರೇಂಜ್ ಮ್ಯಾರೇಜ್ ಬೆಟರ್. ಅದೇ ಲವ್ ಕಮ್ ಅರೇಂಜ್ ಅಲ್ಲ. ನಿಮ್ಗೆ ಸದ್ಯಕ್ಕೆ ಯಾವ್ದಾದ್ರು ಹಾಗಿದ್ಯಾ? ಇಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಪ್ಲಾನ್ಸ್ ಇದೆಯಾ? ಪ್ಲಾನ್ಸ್ ಇಲ್ವಾ? ಮತ್ತೆ ನೀವು ಹೇಗೆ ಹೇಳ್ತೀರಿ ಲವ್ ಕಮ್ ಅರೇಂಜ್ ಬೆಟರ್ ಅಂತ? ಮುಂದೆ ಹೇಗೆ ಆಗ್ತದೆ ನಾವು ಇಷ್ಟ ಓಕೆ, ಇಷ್ಟ ಆಗ್ತಾರೆ, ಆಫ್ ಕೋರ್ಸ್ ಇಷ್ಟ ಆಗ್ತಾರೆ. ಹೀಗೆ ಮಾತಾಡಿದ್ರೆ ಪಕ್ಕ ಇಷ್ಟ ಆಗುದಿಲ್ಲ ಗರ್ಲ್ಸ್? ಆಗ್ತಾರಲ್ಲ. ಅತಿ ಹೆಚ್ಚು ಯುವಕ ಯುವತಿಯರಿರುವ ಗ್ರಾಮ ಯಾವುದು? ಅತಿ ಹೆಚ್ಚು ಯುವಕ ಯುವತಿಯರಿರುವ ಗ್ರಾಮ ಯಾವುದು? ಗ್ರಾಮ ಗೊತ್ತಿಲ್ಲ, ದೇಶ ಮೇ ಬಿ ಇಂಡಿಯಾ ಅನ್ಸುತ್ತೆ. ಯಾವ ತಾಲೂಕಲ್ಲಿ? ತಾಲೂಕು ಅಂತ ಇಲ್ಲ, ಅತಿ ಹೆಚ್ಚು ಯುವಕ ಯುವತಿಯರಿರುವ ಗ್ರಾಮ ಯಾವುದು? ನಾವು ಲೆಕ್ಕ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನೇನೊಂದು ಕ್ಲೂ ಕೊಡ್ತೇನೆ. ಯು ನೋ ದಟ್ ಆ ವರ್ಡ್ ನಿಮ್ಗೆ ಪ್ರಾಪರ್ ಆಗಿ ಗೊತ್ತುಂಟು. ಆಫ್ ಕೋರ್ಸ್ ನೀವು ಕೂಡ ಅದನ್ನ ತಿಳಿದಿರ್ತೀರಾ. ಕರ್ನಾಟಕದಲ್ಲಿ ನಾನು ಫುಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಡೈಲಿ ಡೇ ಬೈ ಡೇ ನೀವು ಅದನ್ನ ಯೂಸ್ ಮಾಡಿರ್ಬೋದು ಅಥವಾ ನೀವು ಮಾತಾಡಿರ್ಬೋದು. ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀವಿ? ಗ್ರಾಮದ ಬಗ್ಗೆ ಥಿಂಕ್ ಮಾಡಿ. ನಮ್ಮದೇ ಗ್ರಾಮವ ಅಂತ ಗ್ರಾಮದ ಹೆಸರಲ್ಲ ಹೌದಾ? ಗೊತ್ತಿಲ್ವಾ? ಇನ್ಸ್ಟಾಗ್ರಾಮ್. ನಂದು ಫೈನಲ್ ಆಗಿ ಒಂದು ಕ್ವೆಶ್ಚನ್ ಹೇಳ್ತೇನೆ, ನೀವು ಆನ್ಸರ್ ಮಾಡ್ಲೇಬೇಕಿದನ್ನ. ಓಕೆ, ಸಿಂಪಲ್ ಆಗಿದೆ, ಗೊತ್ತಿದ್ರೆ ಮಾಡ್ತೀರಾ. ಅದು ಥಿಂಕ್ ಮಾಡಿ, ಸಿಂಪಲ್ ಇದೆ ಆಯ್ತಾ. ಸೊ 2 ಕೀಸ್ ಇರುತ್ತೆ ಆಯ್ತಾ, 2 ಕೀ ಇರುತ್ತೆ. ಅದು 2 ಯೂಸ್ಲೆಸ್ ಆಗಿರುತ್ತೆ, ಯಾವ್ದಕ್ಕೂ ಯೂಸ್ ಮಾಡಕ್, ವಿಚ್ ಕಾನ್ ಬಿ ಯೂಸ್ ಫಾರ್ ಎನಿಥಿಂಗ್. ಆ ಕೀ ಪಂಪಿನ ವರ್ಡ್ ಆಯ್ತು ಒಟ್ಟಿಗೆ. ಕೀ ಪಂಪಿನ ವರ್ಡ್ ಲಕ್ಕಿ ಅನ್ಲಕ್ಕಿ. ಲಕ್ಕಿ ಅನ್ಲಕ್ಕಿ ಯಾವ ಕೀ ಇನ್ವೆನ್ಷನ್ ಪನ್ಪರ್ ಗೆಸ್ ಮನ್ಪ್ಲೆ. ಓಕೆ, ಒಂಜೆ ಲೆಟರ್ ಪಂತ ನಿಕ್ಲಿತ್ತೆ ಪನೋಡೆ ಒಂಜೆ ಐಟ್ ಡಿ ಇರ್ದು ಸ್ಟಾರ್ಟ್ ಆಪು. ಡಿ ಇರ್ದು ಸ್ಟಾರ್ಟ್ ಆದ ಲಾಸ್ಟ್ ಕೀ ಎಂಡ್ ಆಪು. ಡಾಂಕಿ ಮಂಕಿ. ಎಸ್ ಕರೆಕ್ಟ್, ಡಾಂಕಿ ಅಂಡ್ ಮಂಕಿ. ಫೈನಲಿ ಪಾಸ್ ಆದ್ರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಅಮೋಘ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ದಿಶಾ, ದಿವ್ಯಾ, ನೋಮಿಕಾ. ಓಕೆ, ಎಂತ ಹೆಸರು? ನೋಮಿಕಾ. ನೋಮಿಕಾ, ನೈಸ್ ನೇಮ್. ಯಾರಿಟ್ಟದ್ದು? ಅಂಕಲ್ ಇಟ್ಟದ್ದು. ಅದ್ರ ಮೀನಿಂಗ್ ಏನು? ಗಾಡೆಸ್ ನೋಮಿಕಾ, ನೈಸ್ ಅಲ್ಲ. ಈಗ ನಿಮ್ಮ ಕಾಲೇಜಲ್ಲಿ ಅಲ್ಲ, ನೀವು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತಾ ಇರ್ತೀರಿ ಆಯ್ತಾ. ಸೊ ಆಗ ಒಂದು ಚಂದದ ಹುಡುಗ ಅಂದ್ರೆ ಹ್ಯಾಂಡ್ಸಮ್ ಆಗಿರುವ ಒಂದು ಬಾಯ್ ಪಾಸ್ ಆದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಯಾವ ತರ ಇರುತ್ತೆ? ಅಂದ್ರೆ ನೀವು ಏನ್ ಹೇಳ್ತೀರಿ? ನೀವು ಫ್ರೆಂಡ್ಸ್ ಒಟ್ಟಿಗೆ ಹೋಗುವಾಗ ಆಫ್ ಕೋರ್ಸ್ ಒಬ್ರಿಗೊಬ್ರು ಏನಾದ್ರು ಹೇಳ್ಕೊಳ್ತೀರಿ, ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಅಷ್ಟೇ ಹೇಳ್ತೀರ ಅವ್ರ ಹತ್ರ? ಅವ್ರ ಹತ್ರ ಅಲ್ಲ, ಫ್ರೆಂಡ್ಸ್ ಜೊತೆ ಹೇಳ್ತೀರಿ ಹ್ಯಾಂಡ್ಸಮ್ ಅಂತ. ಸೇಮ್. ವಾವ್, ವಾಟ್ ಅ ಹ್ಯಾಂಡ್ಸಮ್ ಬಾಯ್. ವಾವ್, ವಾಟ್ ಅ ಹ್ಯಾಂಡ್ಸಮ್ ಬಾಯ್ ಅಂತ.
ಹೀಗೆ ಹೇಳಲ್ಲ. ಶೇ, ನಮ್ಮ ಕ್ಲಾಸ್ ಅಲ್ಲಿ ಇದ್ದಾರೆ ಹುಡುಗರು, ಒಂದು ಚೂರು ಹೇಳ್ತೀರಲ್ಲ. ಸಿಂಪಲ್ ಆದ ಕ್ವಶನ್. ಓಕೆ, ಅವರಿಗೆ ಕೇಳಿದ ಕ್ವಶನ್ ಅನ್ನು ನನಗೆ ಪಾಸ್ ಮಾಡ್ತಾ ಇದ್ದೇನೆ. ಸೊ ಅತಿ ಹೆಚ್ಚು ಯುವಕ ಯುವತಿಯರಿರುವ ಗ್ರಾಮ ಯಾವುದು? ಇನ್ಸ್ಟಾಗ್ರಾಮ್ 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 ಇನ್ಸ್ಟಾಗ್ರಾಮ್. ವಾವ್, ಗುಡ್ ಆನ್ಸರ್, ನೈಸ್. ಸೊ ಹಾಗೆ ಇನ್ನೊಂದು ಕ್ವಶನ್. ಹೇಳುವಾಗ ಜೋರಾಗಿ ಕೇಳ್ತಾರೆ, ಬಟ್ ಕೊಡುವಾಗ ಯಾರಿಗೂ ಗೊತ್ತಾಗದಾಗೆ ಮೆಲ್ಲ ಕೊಡ್ತಾರೆ. ಏನಾಗಿರ್ಬೋದು ಅದು? ಕೊಡೋದಾ? ಕೇಳುವಾಗ ಜೋರಾಗಿ ಕೇಳ್ತಾರೆ, ಬಟ್ ಕೊಡುವಾಗ ಯಾರಿಗೂ ಗೊತ್ತಾಗದಾಗೆ ಮೆಲ್ಲ ಕೊಡ್ತಾರೆ. ಕ್ಲೂ ಕೊಡಿ. ಓಕೆ, ಈಗಿನ ಒಂದು ಪ್ರೆಸೆಂಟ್, ಓಕೆ, ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಒಂದು ಆಗುವಂತದ್ದು ಅಂತ ಹೇಳ್ಬೋದು. ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಆಗುತ್ತೆ. ಗೊತ್ತಿಲ್ಲ ಗೊತ್ತಿಲ್ಲ. ನಿಮ್ಮ ಬಾಯ್ಸ್ ಫ್ರೆಂಡ್ಸ್ ಕೇಳಿ ಅಂತ ಗೊತ್ತುಂಟ ಅಂತ? ಗೊತ್ತಿಲ್ಲ ಆನ್ಸರ್. ಓಕೆ, ನಾ ಹೇಳ್ತೇನೆ, ಅದು ಮತದಾನ, ವೋಟ್. ಥ್ಯಾಂಕ್ ಯು.